ಕೋವಿಡ್ ಮಹಾಮಾರಿಯ ಸಂಕಷ್ಟದ ಸಮಯದಲ್ಲಿ ಸರ್ಕಾರದಿಂದ ಫ್ರಂಟ್ ಲೈನ್ ವಾರಿಯರ್ಗಳು ಎಂದು ಗುರುತಿಸಿದರೂ ಕೂಡ ಪತ್ರಕರ್ತರಿಗೆ ಯಾವುದೇ ಪ್ಯಾಕೇಜ್ ಘೋಷಣೆ ಮಾಡದೇ ಇರುವುದರಿಂದ ಲಾಕ್ಡೌನ್ ಸಮಯದಲ್ಲಿ ಪತ್ರಕರ್ತರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವುದನ್ನು ಅರಿತು ಪುರಸಭೆಯ ಮಾಜಿ ಅಧ್ಯಕ್ಷ ರಾವಸಾಬ್ ಐಹೊಳೆ ಅವರು ಪಡಿತರ ಕಿಟ್ ವಿತರಣೆ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದರು. ಕಳೆದ ಬಾರಿಯೂ ಆರ್ಥಿಕವಾಗಿ ಹಿಂದೆ ಉಳಿದಿದ್ದ ಹಲವಾರು ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿದ್ದ ರಾವಸಾಬ ಐಹೊಳೆ ಅವರು ಸಂಕನಟಿ ಗ್ರಾಮದ ಅಲೆಮಾರಿ ಜನಾಂಗದವರಿಗೆ ಮತ್ತು ತಾಮೋಶಿ ಗ್ರಾಮ ಹಾಗೂ ಅಥಣಿ ಪಟ್ಟಣದ ಕಡು ಬಡವರಿಗೆ ಸುಮಾರು 10 ಲಕ್ಷ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಸುಮಾರು 1200 ಹೆಚ್ಚು ಬಡ ಕುಟುಂಬಗಳಿಗೆ ಹಾಗೂ ಪತ್ರಕರ್ತರಿಗೆ ಪಡಿತರ ಪ್ಯಾಕೇಜ್ ವಿತರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಈ ಒಂದು ಮಹಾಮಾರಿ ರೋಗ ಇವತ್ತು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ವಿಕರವಾಗಿ ಹರಡೈತಿ. ಆ ದೇವರ ಎಲ್ಲರಿಗೆ ಆರೋಗ್ಯವನ್ನು ಕಾಪಾಡಲಿ. ಮತ್ತು ಇವತ್ತೇನು ನಮ್ಮ ಪತ್ರಕರ್ತರ ಇವತ್ತು ತಮ್ಮ ಜೀವದ ಹಂಗನ್ನು ತೊರೆದ ಇವತ್ತೇನು ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಆಗ್ಯಾರ, ಅವ್ರ ಆರೋಗ್ಯ ಕಾಪಾಡಲಿ ಅಂತ ಹೇಳಿ ಆ ದೇವ್ರನ್ನ ಬೇಡ್ಕೊಡ್ತೀನಿ. ಮೊನ್ನೆ ಬಸವ ಜಯಂತಿ ದಿನ ನನ್ನ ಹುಟ್ಟೂರಾದಂಥ ತಮಸಿಯಲ್ಲಿ ಸುಮಾರು 150 ಕುಟುಂಬಗಳಿಗೆ 16 ವಸ್ತುಗಳ ದಿನಸಿ ಕಿಟ್ಗಳನ್ನು ಹಂಚಿದ್ದೀವಿ. ಹಾಗೂ ಇಲ್ಲಿ ಅಥಣಿಯಲ್ಲಿ ಮತ್ತು ಸಂಕೋನಟ್ಟಿಯಲ್ಲಿ ಅಲೆಮಾರಿ ಜನಾಂಗ 30 ಕುಟುಂಬಗಳಲ್ಲಿ ಅಲ್ಲಿ ಆಹಾರ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ. ಹೀಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಇವತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ. ಸಂಕನಟಿ ಗ್ರಾಮದ ಅಲೆಮಾರಿ ಜನಾಂಗ ಕುಟುಂಬದ ಸದಸ್ಯ ಮಾತನಾಡಿ, ನಾವು ದಿನಾಲೂ ಕೆಲಸಕ್ಕೆ ಹೋದಾಗ ಮಾತ್ರ ಹೊಟ್ಟೆ ತುಂಬುತ್ತದೆ. ಕೊರೋನಾ ಮಹಾಮಾರಿ 2ನೇ ಅಲೆಯಿಂದಾಗಿ ಲಾಕ್ಡೌನ್ ಆದ ಕಾರಣ ಒಪ್ಪೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಅಂತಹ ಸಂದರ್ಭದಲ್ಲಿ ಅಥಣಿ ಪುರಸಭೆಯ ಮಾಜಿ ಅಧ್ಯಕ್ಷ ರಾವಸಾಬ ಐಹೊಳೆ ಅವರಿಗೆ ಕರೆ ಮಾಡಿ ನಮ್ಮ ಸಂಕಷ್ಟವನ್ನ ಅವರ ಮುಂದೆ ಹಂಚಿಕೊಂಡಾಗ ತಕ್ಷಣ ಅವರು ನಮ್ಮ ಕುಟುಂಬಗಳಿಗೆ ಪಡಿತರ ಸಹಾಯ ಹಸ್ತವನ್ನ ಚಾಚಿದ್ದಾರೆ ಎಂದರು. ಅಕ್ಕಿ ಸೇವೆಯನ್ನು ಮಾಡಿದಂಥ ನಮ್ಮ ರಾವಸಾಬ್ ಐಹೊಳೆ ಸಾಹೇಬ್ ಮಾಜಿ ನಗರಸಭಾ ಅಧ್ಯಕ್ಷರು ಅಥಣಿ ತಾಲೂಕು. ಇವರು ನಮ್ಮ ಮೂರು ಜನಾಂಗಗಳ ಒಂದು ಅಲೆಮಾರಿ ಜನಾಂಗಗಳಿಗೆ ಅನ್ನದ ವ್ಯವಸ್ಥೆ ಇಲ್ಲದಿರುವಂಥ ಒಂದು ಸ್ವಲ್ಪ ಒಂದು ಕರೆ ಮಾಡಿದಾಗ ನಮ್ಮ ಕರೆಗೆ ಸ್ಪಂದಿಸಿ ನಮ್ಮ ಜನಾಂಗಗಳಿಗೆ ಒಂದು 50 kg ಅಕ್ಕಿಯನ್ನು ದಾನ ಮಾಡಿದ್ದಾರೆ. ಇನ್ನು ನಾಳೆ ಕೂಡ ಈ ಜನಾಂಗಕ್ಕೆ ಅಕ್ಕಿ ವ್ಯವಸ್ಥೆ, ಆನಂತರ ಎಣ್ಣೆ, ತರಕಾರಿ, ಕಾಯಿ ತಂದು ಕೊಟ್ಟಿದ್ದಾರೆ. ಭಗವಂತ ಎಲ್ಲ ಜನಾಂಗ ಪರವಾಗಿ ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನೂ ಭಗವಂತ ಹೆಚ್ಚಿದ ಸಾಕು ಕೊಡಲಿ ಅಂತ ಕೇಳ್ಕೊಳ್ತೇನೆ. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.